ಶನಿವಾರ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸಂಚರಿಸಿದ ಅಟಲ್ ಚಿತಾಭಸ್ಮದ ಮೆರವಣಿಗೆಯು ಸಂಜೆ ಉಪ್ಪಿನಂಗಡಿಗೆ ಆಗಮಿಸಿತು. ಬಳಿಕ ಭಜನೆ ಸಹಿತ ಮೆರವಣಿಗೆಯಲ್ಲಿ ಚಿತಾಭಸ್ಮವನ್ನ ನದಿ ಸಂಗಮ ತಟಕ್ಕೆ ಕೊಂಡೊಯ್ಯಲಾಯಿತು. ದೇಗುಲದ ಅರ್ಚಕ ಪದ್ಮನಾಭಕ್ಕೆ ಹಾಗೂ ನರಸಿಂಹ ಭಟ್ ಅವರು ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸಿದರು. ಸಂಸದೆ ಶೋಭಾ ಕರಂದ್ಲಾಜೆ ಅವರು ಚಿತಾಭಸ್ಮ ವಿಸರ್ಜಿಸಿದರು. ಸಂಸದ ನಳಿನ್ ಕುಮಾರ್ ಕಟೀಲ್, ಬಿಜೆಪಿ ಜಿಲ್ಲಾಧ್ಯಕ್ಷ ಶಾಸಕ ಸಂಜೀವ ಮಠಂದೂರು, ಶಾಸಕರಾದ ಎಸ್ ಅಂಗಾರ, ಹರೀಶ್ ಪೂಂಜಾ, ಭರತ್ ಶೆಟ್ಟಿ, ರಾಜೇಶ್ ನಾಯ್ಕ್ ಉಳಿಪಾಡಿಗೊತ್ತು, ವೇದವ್ಯಾಸ ಕಾಮತ್, ಮುಂದಾಳುಗಳಾದ ಮೀನಾಕ್ಷಿ ಶಾಂತಿಗೌಡು, ಆಶಾ ತಿಮ್ಮಪ್ಪ ಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಬಿಹಾರಿ ವಾಜಪೇಯಿ ಅವರು 3 ಬಾರಿ ದೇಶದ ಪ್ರಧಾನಮಂತ್ರಿಗಳಾಗಿ, ಸುಮಾರು 10 ಬಾರಿ ಲೋಕಸಭಾ ಸದಸ್ಯರಾಗಿ, 2 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಈ ದೇಶ ಕಂಡ ಅದ್ಭುತ ನಾಯಕ. ಅವರ ಅಸ್ಥಿಯ ಪೂರ್ಣ ಪ್ರಮಾಣದಲ್ಲಿ ಎಲ್ಲ ದೇಶದ ಎಲ್ಲ ನದಿಗಳಲ್ಲಿ, ಎಲ್ಲ ತೀರ್ಥಕ್ಷೇತ್ರಗಳಲ್ಲಿ ವಿಸರ್ಜನೆ ಮಾಡಬೇಕು. ಅದರ ಮುಖಾಂತರ ಅಲ್ಲಲ್ಲಿ ಎಲ್ಲ ಕ್ಷೇತ್ರಗಳ ಏನು ಈ ದೇಶ ಸುತ್ತಾಡಿದರೆ ಆ ದೇಶದ ಅವರ ಸಂಬಂಧ, ಅವರ ಭಾವನೆಗಳು, ಪ್ರತಿಯೊಂದು ನುಡಿಯಲ್ಲೂ ಭಾರತ್ ಮಾತೆ ಇದೆ. ಹಾಗಂತ ಎಲ್ಲ ಭಾರತ್ ಮಾತೆಯ ತೀರ್ಥಕ್ಷೇತ್ರಗಳಲ್ಲಿ ವಿಸರ್ಜನೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಮ್ಮ ರಾಜ್ಯದ 16 ನದಿಗಳಲ್ಲಿ ವಿಸರ್ಜನೆ ಆಗಿದೆ. ಅಸ್ಥಿ ವಿಸರ್ಜನೆಗೆ ಅಗತ್ಯ ಸೌಕರ್ಯಗಳನ್ನು ಉಪ್ಪಿನಂಗಡಿ ದೇಗುಲದ ವ್ಯವಸ್ಥಾಪನಾ ಸಮಿತಿ ಒದಗಿಸಿತ್ತು.